ಯಾವುದೇ ನಮ್ಮಲ್ಲಿ ನಾಯಕತ್ವ ಆಗಲಿ ಬೇರೆ ಯಾವುದೇ ಬದಲಾವಣೆಗಳ ಚರ್ಚೆಗಳೇ ಇಲ್ಲ. ಹಾಗೆ ಈ ವಿಷಯ ಅಪ್ರಸ್ತುತ. ಎರಡನೇದು, ನಮಗೆ ನಮ್ಮ ಪಾರ್ಟಿಗೆ ಆತ್ಮ ಯಡಿಯೂರಪ್ಪನವರು ನಮ್ಮ ಸರ್ವಸಮ್ಮತಿಯ ನಾಯಕ, ನಮಗೆಲ್ಲರಿಗೂ ಹಿರಿಯರು, 16 ವರ್ಷಗಳ ಹೋರಾಟದಿಂದ ಪಾರ್ಟಿಯನ್ನು ಎಚ್ಚೆತ್ತರಕ್ಕೆ ಬೆಳೆಸಿದ್ದಾರೆ. ಈಶ್ವರಪ್ಪ ಮತ್ತು ಜಗದೀಶ್ ಶೆಟ್ಟರ್ ಎರಡು ಕಣ್ಣುಗಳಿದ್ದಾಗೆ. ಅವರೆಲ್ಲರ ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ಪಾರ್ಟಿ ನಡೀತದೆ, ನಮ್ಮ ಸರ್ಕಾರ ನಡೀತದೆ. ಅಂಥ ಅನುಭವಗಳ ಕಾರಣಕ್ಕೋಸ್ಕರ ಪಾರ್ಟಿ ಸರ್ಕಾರ ನಡೀತದೆ. ಹಾಗಾಗಿ ಇಂಥ ಯಾವುದೇ ಮಾತುಕತೆಗಳು ನಮ್ಮ ಪಾರ್ಟಿಯಲ್ಲಿಲ್ಲ, ಚರ್ಚೆ ಆಗಿಲ್ಲ. ಎಲ್ಲೂ ಅಂಥ ವಿಷಯಗಳು ನಮ್ಮೊಳಗೆ ಚರ್ಚೆಗಳಿಲ್ಲ ಮತ್ತು ನನ್ನ ಹಂತದಲ್ಲಂತೂ ಇದು ಪ್ರಶ್ನೆಯೇ ಇಲ್ಲ. ಹಾಗಾಗಿ ಇದರ ಸತ್ಯಾಸತ್ಯತೆಗಳು ಹೊರಬರಲ್ಲ. ನೋಡಿ, ಇವತ್ತು ತನಿಖೆ ಆಗದೆ ನಾನು ಯಾರ ಬಗ್ಗೆಯೂ ಸಂಶಯ ವ್ಯಕ್ತಪಡಿಸಿದೆ. ಯಾರೇ ಆಗಲಿ ತನಿಖೆ ಆಗುತ್ತೆ, ಹೊರಬರುತ್ತೆ, ಸತ್ಯಾಸತ್ಯತೆ ಹೊರಬೀಳುತ್ತೆ. ಯಾರೇ ಇದ್ದರೂ ಅದು ಹುಡುಕ್ತಾರೆ. ಸರಿ, ಈಗಾಗಲೇ ನಾನು ಹೇಳಿದ್ದೇನೆ, ಇದಕ್ಕೂ ನನಗೂ ಸಂಬಂಧಗಳಿಲ್ಲ. ಆನಂತರ ತನಿಖೆ ಆಗಲಿ, ಹೊರ ಬರಲಿ, ಆ ನಂತರ ಸತ್ಯಾಸತ್ಯದ ಉತ್ತರವನ್ನು ಕೊಡ್ತೇನೆ. ತನಿಖೆ ಅನ್ಬೇಕು, ಅದಕ್ಕೆ ಪೂರ್ಣವಾಗಿರ್ತಕ್ಕಂಥ ಸಹಕಾರಗಳನ್ನು ಕೊಡ್ತೇನೆ. ಇಲ್ಲ, ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತೇನೆ, ಅದರ ಮುಖಾಂತರ ಏನು ಬೇಕೋ ಅದನ್ನು ಮಾಡ್ತೇವೆ.